ಪ್ರಧಾನಮಂತ್ರಿಗಳ ಸ್ವಚ್ಛತಾ ಹಿ ಸೇವಾ ಕರೆಯ ಮೇರೆಗೆ ಬೋಳೂರಿನಲ್ಲಿರುವ ಅಮೃತ ವಿದ್ಯಾಲಯ ವಿದ್ಯಾರ್ಥಿಗಳು ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡರು. ಶಾಲೆಯ ಆವರಣದಿಂದ ಬ್ಯಾನರ್ ಹಾಗೂ ಫಲಕಗಳನ್ನು ಹಿಡಿದ ವಿದ್ಯಾರ್ಥಿ ಸಮೂಹವು ಬ್ಯಾಂಡ್ ಸೆಟ್ನೊಂದಿಗೆ ಘೋಷಣೆಗಳನ್ನು ಕೂಗುತ್ತಾ ಸಮೀಪದಲ್ಲಿರುವ ಗಾಂಧಿ ಪಾರ್ಕ್ವರೆಗೆ ಮೆರವಣಿಗೆಯಲ್ಲಿ ತೆರಳಿ ಪರಿಸರವನ್ನು ಸ್ವಚ್ಛಗೊಳಿಸಿದ್ರು. ಇನ್ನು ಶಾಲೆಯ ಆವರಣದಲ್ಲಿ ಅಭಿಯಾನವನ್ನು ಉದ್ಘಾಟಿಸಿದ ಸ್ಥಳೀಯ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ಸ್ವಚ್ಛತೆಯ ಆರೋಗ್ಯದೊಂದಿಗೆ ಸಂಬಂಧ ಹೊಂದಿದೆ. ಪರಿಸರ ಶುದ್ಧವೂ ಸ್ವಚ್ಛವೂ ಆಗಿದ್ರೆ ಆರೋಗ್ಯಪೂರ್ಣವಾದ ನೆಮ್ಮದಿಯ ಜೀವನವನ್ನ ಮಾಡಬಹುದು ಎಂದರು. ಈ ಒಂದು ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಂದ ಬಹಳಷ್ಟು ಜನರಿಗೆ ಅರಿವು ಮೂಡಿಸುವಂಥ ಕೆಲಸಗಳು ಈ ಪುಟಾಣಿ ಮಕ್ಕಳಿಂದ ಶಾಲೆಯಿಂದ ಗಾಂಧಿ ಪಾರ್ಕ್ ತನಕ ಒಂದು ನಡೆದುಕೊಂಡು ವಿಶೇಷ ಬ್ಯಾಂಡಿನಲ್ಲಿ ಅವರು ದಾರಿ ಉದ್ದಕ್ಕೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡುವಂಥ ಪ್ಲೇ ಕಾರ್ಡನ್ನು ಇಟ್ಟುಕೊಂಡು ಮತ್ತು ದಾರಿಯಲ್ಲಿ ಸಿಕ್ಕಿದಂಥ ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ವಿಷಯವನ್ನು ಹೇಳುವಂಥದ್ದು ಮತ್ತು ದಾರಿ ಉದ್ದಕ್ಕೂ ಇದ್ದಂಥ ಕಸವನ್ನು ತೆಗೆಯುವಂಥ ಕೆಲಸ ಕಾರ್ಯಗಳು ಸ್ವಚ್ಛತೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ಪ್ರಧಾನಮಂತ್ರಿಯವರು ಕೊಟ್ಟಂಥ ಕರೆಗೆ ಭಾಳಷ್ಟು ಸ್ಫೂರ್ತಿಯಾಗಿ ಪ್ರೇರಣೆಯಿಂದ ಮಾತಾ ಅಮೃತಾನಂದಮಯಿಯವರು ಶಾಲೆಯವರು ಈ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಾವು ಅವರಿಗೆ ಅಭಿನಂದಿಸಲೇಬೇಕು. ಸ್ಥಳೀಯ ಕಾರ್ಪೊರೇಟರ್ಗಳಾದ ಲತಾ ಕಮಲಾಕ್ಷ ಸಾಲ್ಯನ್, ಜಯಂತಿ ಆಚಾರ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಇದೇ ವೇಳೆ ಅತಿಥಿಗಳು ಗಾಂಧಿ ಪ್ರತಿಮೆಗೆ ಹಾರಾರ್ಪಣೆಗೆ ಇದ್ರು. ಈ ಸಂದರ್ಭ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ಡಾ ವಸಂತ್ ಕುಮಾರ್ ಪೆರ್ಲಾ, ಶಾಲೆಯ ಉಪಪ್ರಾಂಶುಪಾಲರಾದ ಅನುಪಮ ರಾವ್, ಸಂಯೋಜಕಿ ಶೋಭಾರಾಣಿ, ಪರಿಸರವಾದಿ ಮತ್ತು ಅಖಿಲ ಭಾರತ ಯೋಜನೆಯ ಕಾರ್ಯಕರ್ತ ಕೃಷ್ಣಪ್ಪ ಪಿ, ಅಧ್ಯಾಪಕಿ ರೇಷ್ಮಾ ಉಪಸ್ಥಿತರಿದ್ದರು. ಇನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.